ಇಂದ್ರಾದಿ ಸುಮನಸರಿ ಅಮ್ಮ ಹೇಳಿರಿ, ಎದ್ದೇಳಿರಿ, ಸಥೈರವನ್ನು ತಾಳಿರಿ. ಅಮರೇಶ ಮುಕ್ಕೋಟಿ ದೇವತೆಗಳ ಸಹಿತ ಈ ತುಹಿನಾದ್ರಿಗೆ ಬಂದು ಏಕೋ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿ ಪ್ರಸನ್ನೀಕರಿಸಿಕೊಂಡಿಯಲ್ಲ. ಯಾಕೆ ಹೀಗೆ? ಏನಿದೆಲ್ಲ? ಕೆಲವೇ ಸಮಯದ ಹಿಂದೆ ದುರ್ಗ ಮಹಿಷಾಸುರನನ್ನು ವಾದಿಸಿ ಸ್ವರ್ಗಕ್ಕೆ ಕಳಬಾದಿಲ್ಲಂತೆ ಮಾಡಿದ್ದೇನೆ. ಮತ್ತಿನ್ನೇನು? ಅಳುಕಬೇಡ, ಅಂಜಬೇಡ, ಎಲ್ಲವನ್ನು ಸವಿಸ್ತಾರವಾಗಿ ಹೇಳು. ಅಮ್ಮ ಏನು? ಒಂದು ಕಾಲದಲ್ಲಿ ಅಟ್ಟಹಾಸಲ್ಲಿ ಮೆರೆತಂತ ಮಹಿಷರನ್ನು ಕೊಂದು ನಮಗೆಲ್ಲರಿಗೂ ಕೂಡ ಲೋಕಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿದ ಮಹಾಮಾತೆ ತಾವು. ಆದರೆ ಇಂದು ನಾವೆಲ್ಲ ಒಂದಾಗಬೇಕು ಅಂತ ಬಲವಾದ ಕಾರಣವಿದೆ. ಆ ಮಹಿಷನಿಗಿಂತಲೂ ಬಲಾಢ್ಯರಾಗಿ ಇಬ್ಬರು ಮೆರೀತಾ ಇದ್ದಾರೆ. ಶುಂಭ ನಿಶುಂಭ ಎಂಬುವರು ಸ್ವರ್ಗಲೋಕ ಮುತ್ತಿಗೆ ಹಾಕಿ ಸ್ವರ್ಗಲೋಕ ಸ್ವಾಧೀನ ಮಾಡಿ ತಾನಾಗಿ ಮೆರೀತಾ ಇದ್ದಾನೆ. ಧರ್ಮ ನಾಶವಾಗಿದೆ, ಅಧರ್ಮವೇ ತಾಂಡವ ನೃತ್ಯ ಮಾಡುತ್ತಾ ಇದೆ. ಅಂಥವನ ವಧೆಯನ್ನು ಮಾಡುವುದಕ್ಕೆ ನಮ್ಮಿಂದ ಯಾರಿಗೂ ಅಸಾಧ್ಯವಾದ ಕಾರಣ ನಾವೆಲ್ಲರೂ ಬಂದು ನಿನ್ನ ಮರೆ ಹೊಕ್ಕಬೇಕಾಯಿತು. ಅಮ್ಮ ದಾನವಾದಿಗಳನ್ನ ಕೊಂದು ನಮ್ಮ ಕಾಪಾಡುತ್ತಾ ಭಯವನ್ನು ನುಡಿದಳು ಹಿರಿದು ಸಮಯುಗಿ ದೈತ್ಯರನು ನೆರವಿಯನು ಪೊರೆಯುವೆನು ನಿಮ್ಮನು ಮರೆಸೆ ನಿಜ ತ್ರಿದೇಶರೇ, ನೀವು ಯಾರು ಭಯಗೊಳ್ಳಬೇಕಾದ ಅಗತ್ಯವಿಲ್ಲ. ಭಯ ನಿವಾರಕ್ಕೆ ನನ್ನ ಅಭಯದ ಹಸ್ತ ನಿಮಗಳ ವಿದ್ಯೆ ಮೇಲೆ ಇರುವುದು. ಕುಳ ಸಂತತಿಯನ್ನು ನಾನು ಯಮನಾಲಯ ಕಟ್ಟುತ್ತೇನೆ. ಶುಂಭನು ನಿಶುಂಭನು ಅಲ್ಲ, ಇನ್ನು ಅನೇಕ ದೈತ್ಯ ಬಂದವರು ಸಾವಿರ ಸರಿ ನಿಲ್ಲಿದ್ದರೆಂದು ತಿಳಿಯಿರಿ.